ಆತ್ಮೀಯ ಯೋಗ ಬಂಧುಗಳೇ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನ ವಿಶೇಷವಾಗಿ ಮಹಿಳೆಯರ ಸ್ವಾವಲಂಬನೆಗೆ ಯೋಗ ಅನ್ನುವ ಧ್ಯೇಯದೊಂದಿಗೆ ಆಚರಣೆ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅಭ್ಯಾಸ. ಯೋಗದಲ್ಲಿ ಬಗ್ಗೆ ಮಾತನಾಡುವುದರಿಂದ, ಕೇಳುವುದರಿಂದ, ವೇಷ ಧರಿಸುವುದರಿಂದ ಏನು ಪ್ರಯೋಜನಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾದರೆ ಪ್ರಯೋಜನ ಬರುವುದು ಹೇಗೆ ಅಂತ ಹೇಳಿದರೆ ಅಭ್ಯಾಸದ ಅನುಷ್ಠಾನ ಮಾಡಿದಾಗ ಮಾತ್ರ. ಅಭ್ಯಾಸ ಏನು ಅಂತ ಹೇಳುವಾಗ ಯೋಗದ ಬಹಳ ಮುಖ್ಯವಾದ ಭಾಗಗಳು ಕ್ರಿಯೆಗಳು, ಶುದ್ಧೀಕರಣ ಕ್ರಿಯೆಗಳಂತ ಕರಿತೀವಿ. ಯೋಗ ಆಸನಗಳ ಅಭ್ಯಾಸ ಮಾಡುವಂಥದ್ದು, ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡುವಂಥದ್ದು, ಪ್ರಾಣಾಯಾಮ, ಬಂಧ, ಮುದ್ರ, ಧ್ಯಾನ, ವಿಶ್ರಾಂತಿ ಕ್ರಮ. ಇದು ಅಭ್ಯಾಸದಿಂದ ಅನುಷ್ಠಾನ ಮಾಡಲಿಕ್ಕೆ ಬರುವಂತಹ ವಿದ್ಯೆ. ಆ ಅಭ್ಯಾಸ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಬೇರೆ ಬೇರೆ ಹಂತಗಳಲ್ಲಿ ತರಬೇತಿ ಪಡ್ಕೊಳ್ಬೇಕಾಗತ್ತೆ. ಎಲ್ರಿಗೂ ಒಂದೇ ದಿವಸಕ್ಕೆ ನಾವು ಪೂರ್ಣ ಪ್ರಮಾಣದ ಅಭ್ಯಾಸವನ್ನು ತರಬೇತಿ ಪಡೀಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಇವತ್ತಿನ ದಿನದಲ್ಲಿ ನಾವು ಒಂದು ನಿತ್ಯ ಅನುಷ್ಠಾನ, ಒಂದು 20ರಿಂದ 25 ನಿಮಿಷ ಅಭ್ಯಾಸ ಮಾಡಬಹುದಾದಂತಹ ಒಂದು ಚಿಕ್ಕ ಮಾದರಿ ಅಥವಾ ಮಾಡ್ಯೂಲ್ ಅಂತ ಕರಿತೀವಿ. ಆ ಮಾದರಿಯನ್ನು ನಾವು ನಿಮಗೆ ತರಬೇತಿ ಮಾಡಿಸ್ತೀವಿ. ಅದರಲ್ಲಿ ಯೋಗ ಆಸನಗಳು ಬರ್ತದೆ, ಒಂದು ಕ್ರಿಯೆ ಕಪಾಲಭಾತಿ ಅನ್ನೋದು ಕ್ರಿಯೆಯೂ ಬರ್ತದೆ, ಸೂರ್ಯ ನಮಸ್ಕಾರ, ಒಂದು ಸುತ್ತು ಸೂರ್ಯ ನಮಸ್ಕಾರನ ಮಾಡಿ ತೋರಿಸ್ತೀವಿ. ವಿಶೇಷವಾಗಿ ವೈದಿಕ ಸೂರ್ಯ ನಮಸ್ಕಾರ ಅಂತ ಕರಿತೀವಿ. ನಂತರ ಪ್ರಾಣಾಯಾಮ, ಧ್ಯಾನ ಮತ್ತು ವಿಶ್ರಾಂತಿ ಕ್ರಮದ ಅಭ್ಯಾಸದ ತರಬೇತಿಯನ್ನು ನಾವು ಈಗ ಗಮನಿಸ್ತಾ ಹೋಗುವ. ಪ್ರಾರಂಭದಿಂದಲೇ ನಾವು ಅಭ್ಯಾಸ ಮಾಡುವಂತಹ ಆಸನ ಸ್ವಸ್ತಿಕಾಸನದಿಂದ ಅಭ್ಯಾಸ ಪ್ರಾರಂಭ ಮಾಡುವ. ಸಮಸ್ಥಿತಿ, ಕಾಲು ಚಾಚಿ, ಕೈಗಳು ಸೊಂಟದ ಪಕ್ಕದಲ್ಲಿಡಿ, ಬೆನ್ನು, ಕುತ್ತಿಗೆ, ತಲೆ ನೇರವಾಗಿಟ್ಟು 3 ಸಾರಿ ಉಸಿರಾಟ ಮಾಡಿ. ಸ್ವಸ್ತಿಕ ಆಸನ. ಶ್ವಾಸ ಬಿಡುತ್ತಾ ಎಡಕಾಲು ಮಡಚಿ ಬಲಕಾಲಿನ ತೊಡೆಯ ಬುಡದಲ್ಲಿಡಿ. ಪೂರ್ತಿ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಬಲಕಾಲು ಮಡಚಿ ಎಡಕಾಲಿನ ತೊಡೆ ಮತ್ತು ಮೀನಖಂಡದ ಮಧ್ಯದಲ್ಲಿಡಿ. ಎರಡೂ ಕೈಗಳಲ್ಲಿಯೂ ಚಿನ್ಮುದ್ರೆ ಮಾಡಿ, ಹೆಬ್ಬೆರಳು ಮತ್ತು ತೋರು ಬೆರಳಿನ ತುದಿ ಟಚ್ ಮಾಡಿ. ಬೆನ್ನು, ಕುತ್ತಿಗೆ, ತಲೆ ನೇರವಾಗಿಟ್ಟು ಹಗುರವಾಗಿ ಕಣ್ಣು ಮುಚ್ಚಿ. ಚಿನ್ಮುದ್ರೆಯ ಬೆರಳ ತುದಿಯ ಮೇಲೆ ಗಮನವಿಡುತ್ತಾ ನಾಡಿ ಮಿಡಿತ ಗಮನಿಸ್ತಾ ನಿಧಾನ ಶ್ವಾಸ ತಗೊಳ್ಳಿ. ನಿಧಾನ ಶ್ವಾಸ ಬಿಡಿ. ಮನಸ್ಸಿನಲ್ಲಿ ಲೆಕ್ಕ ಮಾಡುತ್ತಾ 10 ಸಾರಿ ಉಸಿರಾಟ ಮಾಡಿ. ಉಸಿರಾಟವನ್ನು ಗಮನಿಸ್ತಾ ಮನಸ್ಸನ್ನು ಪ್ರಶಾಂತಗೊಳಿಸಿ. ಶಾಂತವಾದ ಮನಸ್ಸಿನಲ್ಲಿ ಇಷ್ಟ ದೇವರನ್ನು ಸ್ಮರಿಸಿ ಗುರುಗಳನ್ನು ಸ್ಮರಿಸಿ ಹೆತ್ತವರನ್ನು ಸ್ಮರಿಸಿ 3 ಸಾರಿ ಓಂಕಾರ ಹೇಳುವ.
ಉಸಿರಾಟವನ್ನು ಗಮನಿಸಿ. ಕಪಾಲಭಾತಿ, ಎರಡೂ ಕೈಗಳ ಚಿನ್ಮುದ್ರೆ ಬಿಡಿ, ಅಂಗೈಗಳನ್ನು ಮಂಡಿಯ ಮೇಲಿಡಿ. ನಾರ್ಮಲ್ ಶ್ವಾಸ ತಗೊಂಡು ಫೋರ್ಸ್ಫುಲ್ಲಾಗಿ ಶ್ವಾಸ ಬಿಡಬೇಕು. 30 ಸಾರಿ ರಿಪೀಟ್ ಮಾಡಬೇಕು. ಎರಡೂ ಕೈಗಳಲ್ಲಿಯೂ ಚಿನ್ಮುದ್ರೆ ಮಾಡಿ ಉಸಿರಾಟವನ್ನು ಗಮನಿಸಿ. ಕಣ್ಣು ಬಿಡಿ, ಕೈಗಳು ಬಿಡಿ. ಶ್ವಾಸ ತಗೊಳ್ತಾ ಬಲಕಾಲು ಚಾಚಿ, ಶ್ವಾಸ ಬಿಡಿ. ಶ್ವಾಸ ತಗೊಳ್ತಾ ಎಡಕಾಲು ಚಾಚಿ. ಸಮಸ್ಥಿತಿ. 3 ಸಾರಿ ಉಸಿರಾಟ ಮಾಡಿ. ವಜ್ರಾಸನ. ಎಕ್ಸೇಲ್. ಶ್ವಾಸ ಬಿಡುತ್ತಾ ಎರಡೂ ಕಾಲುಗಳನ್ನು ಹಿಂದಕ್ಕೆ ಮಡಿಚಿ, ಕಾಲಿನ ಪಾದ ಫ್ಲ್ಯಾಟ್ ಆಗಿಡಿ, ಅಂಗೈಗಳು ತೊಡೆಯ ಮೇಲಿಡಿ. ಎದೆ ವಿಶಾಲಗೊಳಿಸಿ ಮುಂದೆ ನೋಡುತ್ತಾ, ನೇರ ನೋಡುತ್ತಾ 5 ಸಾರಿ ಉಸಿರಾಟ ಮಾಡಿ. ಸುಪ್ತ ವಜ್ರಾಸನ. ಕಾಲಿನ ಹೆಬ್ಬೆರಳುಗಳನ್ನು ಇಟ್ಕೊಳ್ಳಿ. ಪೂರ್ತಿ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ, ಹಣೆಯನ್ನು ನೆಲಕ್ಕೆ ತಾಗಿಸಿ, ಕಣ್ಣು ಮುಚ್ಚಿ 5 ಸಾರಿ ಉಸಿರಾಟ ಮಾಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಕೈ ಬಿಡಿ, ಶ್ವಾಸ ಬಿಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಕಾಲುಗಳು ಚಾಚಿ. ವಿಶ್ರಾಂತಿ ಮಾಡಿ. ನಿಂತುಕೊಂಡು ಮಾಡುವ ಆಸನಕ್ಕೆ ಮೊದಲು ನಿಂತುಕೊಳ್ಳಿ. ತಾಡಾಸನ. ಕಾಲುಗಳು ಜೋಡಿಸಿ, ಕೈಗಳ ತೊಡೆಯ ಪಕ್ಕದಲ್ಲಿಡಿ. ಎದೆ ವಿಶಾಲಗೊಳಿಸಿ ಮುಂದೆ ನೋಡುತ್ತಾ, ನೇರ ನೋಡುತ್ತಾ 5 ಸಾರಿ ಉಸಿರಾಟ ಮಾಡಿ. ತಾಡಾಸನ ಫಸ್ಟ್. ಶ್ವಾಸ ತೆಗೆದುಕೊಳ್ಳುತ್ತಾ ಕೈಗಳ ಮೇಲೆತ್ತಿ, ಅಂಗೈ ಜೋಡಿಸಿ, ಅಂಗೈಯ ಬುಡ ನೋಡಿ. ಶ್ವಾಸ ಬಿಡುತ್ತಾ ಕೈ ಕೆಳಗೆ ತನ್ನಿ. 5 ಸಾರಿ ರಿಪೀಟ್ ಮಾಡಿ. ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ, ಅಂಗೈ ಜೋಡಿಸಿ ಮೇಲೆ ನೋಡಿ. ಶ್ವಾಸ ಬಿಡುತ್ತಾ ಕೈ ಕೆಳಗೆ. ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ, ಅಂಗೈ ಜೋಡಿಸಿ ಮೇಲೆ ನೋಡಿ. ಶ್ವಾಸ ಬಿಡುತ್ತಾ ಕೈ ಕೆಳಗೆ. ಶ್ವಾಸ ತಗೊಳ್ತಾ ಕೈ ಮೇಲೆತ್ತಿ, ಬಿಡುತ್ತಾ ಕೆಳಗೆ.
ಇನ್ನೊಂದು ಸಾರಿ ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ, ಶ್ವಾಸ ಬಿಡುತ್ತಾ ಕೈ ಕೆಳಗೆ ತನ್ನಿ. ರಿಲ್ಯಾಕ್ಸ್ ಮಾಡಿ, ಕಾಲು ದೂರ ಬಿಡಿ, ಉಸಿರಾಟ ಗಮನಿಸಿ. ಇಲ್ಲಿ 4 ಸ್ಟೆಪ್ ಇದೆ. ಸ್ಟೆಪ್ 1, ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ, ಅಂಗೈ ಜೋಡಿಸಿ ಮೇಲೆ ನೋಡಿ. 2, ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ. 3, ಶ್ವಾಸ ತಗೊಳ್ತಾ ಮೇಲೆ ಬನ್ನಿ, ಅಂಗೈ ಜೋಡಿಸಿ. 4, ಶ್ವಾಸ ಬಿಡುತ್ತಾ ಕೈ ಕೆಳಗೆ. 5 ಸಾರಿ ರಿಪೀಟ್ ಮಾಡಿ. 1, ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ. 2, ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ. 3, ಶ್ವಾಸ ತಗೊಳ್ತಾ ಮೇಲೆ ಬನ್ನಿ. 4, ಶ್ವಾಸ ಬಿಡುತ್ತಾ ಕೈ ಕೆಳಗೆ. 1, ಶ್ವಾಸ ತಗೊಳ್ತಾ ಕೈ ಮೇಲೆತ್ತಿ. 2, ಶ್ವಾಸ ಬಿಡುತ್ತಾ ಬಗ್ಗಿ. 3, ಶ್ವಾಸ ತಗೊಳ್ತಾ ಮೇಲೆ. 4, ಶ್ವಾಸ ಬಿಡುತ್ತಾ ಕೆಳಗೆ. 2 more rounds. 1, 2, ಶ್ವಾಸ ಬಿಡಿ. 3, ಶ್ವಾಸ ತಗೊಳ್ಳಿ. 4, ಶ್ವಾಸ ಬಿಡುತ್ತಾ. ಲಾಸ್ಟ್ ರೌಂಡ್. ಶ್ವಾಸ ತಗೊಳ್ತಾ ಕೈ ಮೇಲೆತ್ತಿ, ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ, ಶ್ವಾಸ ತಗೊಳ್ತಾ ಮೇಲೆ ಬನ್ನಿ, ಶ್ವಾಸ ಬಿಡುತ್ತಾ ಕೈ. ಕಾಲು 1 ಪಾದ ದೂರ ಬಿಡಿ. ಉಸಿರಾಟ ಗಮನಿಸಿ. ಒಂಬತ್ತು ವಿನ್ಯಾಸದ ಸೂರ್ಯ ನಮಸ್ಕಾರ. ಮುಂದೆ ಬನ್ನಿ, ಮ್ಯಾಟಿನ ಕಾಲು ಜೋಡಿಸಿ, ಕೈಗಳು ಜೋಡಿಸಿ, ನಮಸ್ಕಾರ ಸ್ಥಿತಿ. ಉಸಿರಾಟ ಗಮನಿಸಿ. ಪ್ರಶಾಂತವಾದ ಮನಸ್ಸಿನಲ್ಲಿ ಸೂರ್ಯನನ್ನು ಸ್ಮರಿಸುತ್ತಾ, ಸೂರ್ಯನಿಗೆ ವಂದಿಸುತ್ತಾ ಅಭ್ಯಾಸ ಪ್ರಾರಂಭ ಮಾಡುವ. ಕೈ ಕೆಳಗೆ ಬಿಡಿ. 1, ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ. 2, ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ. 3, ಶ್ವಾಸ ತಗೊಳ್ತಾ ಮೇಲೆ ನೋಡಿ. 4, ಶ್ವಾಸ ಬಿಡುತ್ತಾ ಜಂಪ್ ಮಾಡಿ. 5, ಶ್ವಾಸ ತಗೊಳ್ತಾ ಮೇಲೆ ಬನ್ನಿ. 6, ಶ್ವಾಸ ಬಿಡುತ್ತಾ ಸೊಂಟ ಮಂಡಿ ಮೇಲೆತ್ತಿ, ಹೊಟ್ಟೆ ಕಡೆ ನೋಡುತ್ತಾ 5 ಸಾರಿ ಉಸಿರಾಟ. 7, ಶ್ವಾಸ ತಗೊಳ್ತಾ ಜಂಪ್ ಮಾಡಿ ಮೇಲೆ ನೋಡಿ. 8, ಶ್ವಾಸ ಬಿಡುತ್ತಾ ತಲೆ ಬಗ್ಗಿಸಿ. 9, ಶ್ವಾಸ ತಗೊಳ್ತಾ ಕೈ ಮೇಲೆ. ನಮಸ್ಕಾರ ಸ್ಥಿತಿ. ಇದೇ ರೀತಿ 12 ಸಾರಿ ಪುನರಾವರ್ತಿಸಬೇಕು. ಕೈ ಕೆಳಗೆ ಬಿಡಿ. ಕಾಲು 1 ಪಾದ ದೂರ ಬಿಡಿ. ಉಸಿರಾಟ ಗಮನಿಸಿ. ತ್ರಿಕೋಣಾಸನ. ನಿಮ್ಮ ಎಡಬದಿಗೆ ಟರ್ನ್ ಆಗಿ. ಟರ್ನ್ ಟು ಲೆಫ್ಟ್ ಸೈಡ್. ಲೆಫ್ಟ್. ಮ್ಯಾಟಿನ ಎಡಬದಿಯಲ್ಲಿ ನಿಲ್ಲಿ. ತ್ರಿಕೋಣಾಸನ ಸ್ಥಿತಿ. ಕಾಲು ಜೋಡಿಸಿ ನೇರ ನಿಲ್ಲಿ. 3 ಸಾರಿ ಉಸಿರಾಟ ಮಾಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಬಲದ ಕಾಲನ್ನು ಬಲಬದಿಗೆ 1 ಕಾಲಿನಷ್ಟು ದೂರ ಬಿಡಿ. ಕೈಗಳು ಭುಜದ ನೇರಕ್ಕೆ ತನ್ನಿ. ಶ್ವಾಸ ಬಿಡುತ್ತಾ ಬಲಪಾದ ತಿರುಗಿಸಿ. ಪೂರ್ತಿ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಬಲಬದಿಗೆ ಬಗ್ಗಿ ಕಾಲಿನ ಹೆಬ್ಬೆರಳಿಟ್ಕೊಳ್ಳಿ. ಎಡದ ಕೈಯ ತುದಿ ನೋಡುತ್ತಾ 5 ಸಾರಿ ಉಸಿರಾಟ ಮಾಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಎಡಕಾಲಿನ ಪಾದ ಎದುರುಮುಖ ಮಾಡಿ.
ಶ್ವಾಸ ಬಿಡುತ್ತಾ ಎಡಕಾಲಿನ ಪಾದ ತಿರುಗಿಸಿ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಎಡಬದಿಗೆ ಬಗ್ಗಿ ಬಲದ ಕೈಯ ತುದಿ ನೋಡುತ್ತಾ 5 ಸಾರಿ ಉಸಿರಾಟ ಮಾಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಎಡಕಾಲಿನ ಪಾದ ಎದುರುಮುಖ ಮಾಡಿ ಶ್ವಾಸ ಬಿಡುತ್ತಾ ಬಲದ ಕಾಲನ್ನು ಎಡದ ಕಾಲಿಗೆ ಜೋಡಿಸಿ ಸ್ಥಿತಿ 3 ಸಾರಿ ಉಸಿರಾಟ ಮಾಡಿ. ವೀರಭದ್ರಾಸನ. ಶ್ವಾಸ ತೆಗೆದುಕೊಳ್ಳುತ್ತಾ ಬಲದ ಕಾಲನ್ನು ಬಲಬದಿಗೆ 1 ಕಾಲಿನಷ್ಟು ಡಿಸ್ಟೆನ್ಸಲ್ಲಿ, ಕೈಗಳು ಭುಜದ ನೇರಕ್ಕೆ. ಶ್ವಾಸ ಬಿಡುತ್ತಾ ಬಲಪಾದ ತಿರುಗಿಸಿ ಪೂರ್ತಿ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಬಲದ ಕಾಲನ್ನು 90 ಡಿಗ್ರಿಯಷ್ಟು ಬಗ್ಗಿಸಿ ಬಲದ ಕೈಯನ್ನು ನೋಡಿ 5 ಸಾರಿ ಉಸಿರಾಟ ಮಾಡಿ. ಶ್ವಾಸ ತಗೊಳ್ತಾ ಮೇಲೆ ಬನ್ನಿ, ಕಾಲೆದುರು ಮುಖ ಮಾಡಿ. ಶ್ವಾಸ ಬಿಡುತ್ತಾ ಎಡಪಾದ ತಿರುಗಿಸಿ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಎಡಕಾಲು ಬಗ್ಗಿಸಿ ಎಡದ ಕೈಯನ್ನು ನೋಡುತ್ತಾ 5 ಸಾರಿ ಉಸಿರಾಟ. ಶ್ವಾಸ ತಗೊಳ್ತಾ ಮೇಲೆ ಬನ್ನಿ, ಕಾಲೆದುರು ಮುಖ ಮಾಡಿ. ಶ್ವಾಸ ಬಿಡುತ್ತಾ ಬಲ ಕಾಲನ್ನು ಜೋಡಿಸಿ ಎದುರು ತಿರುಗಿ ಕೂತ್ಕೊಳ್ಳಿ. ಸಮಸ್ಥಿತಿ. ಪೂರ್ವೋತ್ತನಾಸನ ಸ್ಥಿತಿ. ಕಾಲು ಜೋಡಿಸಿ ಕೈಗಳು ಸೊಂಟದ ಪಕ್ಕದಲ್ಲಿಡಿ. 3 ಸಾರಿ ಉಸಿರಾಟ ಮಾಡಿ. ಪೂರ್ವೋತ್ತನಾಸನ ಸ್ಥಿತಿ. ಕಾಲು ಜೋಡಿಸಿ ಕೈಗಳ ಸೊಂಟದ ಪಕ್ಕದಲ್ಲಿಡಿ. 3 ಸಾರಿ ಉಸಿರಾಟ ಮಾಡಿ. ಶ್ವಾಸ ತಗೊಳ್ತಾ ಕೈಗಳು 1 ಫೀಟ್ ಹಿಂದೆ ಇಡಿ. ಶ್ವಾಸ ಬಿಡಿ. ಶ್ವಾಸ ತಗೊಳ್ತಾ ಮೆಲ್ಲನೆ ಸೊಂಟ ಮೇಲೆತ್ತಿ ಹಿಂದೆ ನೋಡಿ, ಕಣ್ಣು ಮುಚ್ಚಿ 5 ಸಾರಿ ಉಸಿರಾಟ ಮಾಡಿ. ಶ್ವಾಸ ಬಿಡುತ್ತಾ ಕೆಳಗೆ ಬನ್ನಿ. ಪೂರ್ತಿ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಕೈಗಳು ಮುಂದೆ ತನ್ನಿ. ಪವನ ಮುಕ್ತಾಸನ. ಮಲಗಿ ಮಾಡುವ ಆಸನ. ಉದ್ದಕ್ಕೆ ಮಲಗಿ. ಕಾಲು ಸ್ವಲ್ಪ ದೂರ ಬಿಡಿ. ಅಂಗೈ ಮೇಲ್ಮುಖವಾಗಿಡಿ. ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸಿ. ಪವನ ಮುಕ್ತಾಸನ ಸ್ಥಿತಿ. ಕಾಲು ಜೋಡಿಸಿ ಕೈಗಳು ಸೊಂಟದ ಪಕ್ಕದಲ್ಲಿಡಿ. ಶ್ವಾಸ ಬಿಡುತ್ತಾ ಬಲ ಕಾಲು ಮಡಚಿ 2 ಕೈಗಳಿಂದ ಇಟ್ಕೊಳ್ಳಿ. ಶ್ವಾಸ ತಗೊಳ್ತಾ ತಲೆ ಮೇಲೆತ್ತಿ 5 ಸಾರಿ ಉಸಿರಾಟ ಮಾಡಿ. ಶ್ವಾಸ ಬಿಡುತ್ತಾ ತಲೆ ಕೆಳಗೆ ತನ್ನಿ. ಶ್ವಾಸ ತಗೊಳ್ತಾ ಬಲ ಕಾಲು ಚಾಚಿ. ಶ್ವಾಸ ಬಿಡುತ್ತಾ ಎಡಕಾಲು ಮಡಚಿ ಕೈಗಳಿಂದ ಇಟ್ಕೊಳ್ಳಿ. ಶ್ವಾಸ ತಗೊಳ್ತಾ ತಲೆ ಮೇಲೆ 5 ಸಾರಿ ಉಸಿರಾಟ ಮಾಡಿ.
ಶ್ವಾಸ ಬಿಡುತ್ತಾ ತಲೆ ಕೆಳಗೆ, ಶ್ವಾಸ ತಗೊಳ್ತಾ ಕಾಲು ಚಾಚಿ. ಶ್ವಾಸ ಬಿಡುತ್ತಾ ಎರಡೂ ಕಾಲುಗಳು ಮಡಚಿ ಕೈಗಳಿದಿಟ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಮೇಲೆ 5 ಸಾರಿ ಉಸಿರಾಟ ಮಾಡಿ. ಶ್ವಾಸ ಬಿಡುತ್ತಾ ತಲೆ ಕೆಳಗೆ, ಶ್ವಾಸ ತಗೊಳ್ತಾ ಕಾಲು ಚಾಚಿ. ರಿಲ್ಯಾಕ್ಸ್ ಮಾಡಿ. ಕವಚಿ ಮಲಗಿ. ಎದ್ದೇಳಿ ಈ ಕಡೆ ಮುಖ ಮಾಡಿ ಮಲಗಿ. ಈಚೆ ಕಾಲುಗಳು ದೂರ ಬಿಡಿ, ಕೈಗಳು ಗಲ್ಲದ ಅಡಿಯಲ್ಲಿಡಿ. ಕಣ್ಣು ಮುಚ್ಚಿ ಉಸಿರಾಟ ಗಮನಿಸಿ. ಮಕರಾಸನ. ಭುಜಂಗಾಸನ. ಕಾಲುಗಳು ಜೋಡಿಸಿ, ಕಾಲಿನ ಪಾದ ಫ್ಲ್ಯಾಟ್ ಆಗಿಡಿ. ಅಂಗೈಗಳು ಭುಜದ ಅಡಿಯಲ್ಲಿ ಊರಬೇಕು. ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ, ಭುಜ, ಚೆಸ್ಟನ್ನು ಮೇಲೆತ್ತಿ ಮೇಲೆ ನೋಡುತ್ತಾ 5 ಸಾರಿ ಉಸಿರಾಟ ಮಾಡಿ. ಶ್ವಾಸ ಬಿಡುತ್ತಾ ಕೆಳಗೆ ಬನ್ನಿ. ಕೈಗಳು ಗಲ್ಲದ ಅಡಿಯಲ್ಲಿಡಿ. ಕಾಲು ದೂರ ಬಿಡಿ. ಧನುರಾಸನ. ಕಾಲುಗಳು ಜೋಡಿಸಿ, ಕೈಗಳು ಸೊಂಟದ ಪಕ್ಕದಲ್ಲಿಡಿ. ಶ್ವಾಸ ಬಿಡುತ್ತಾ ಕಾಲುಗಳು ಮಡಚಿ ಕಾಲಿನ ಮಣಿಗಂಟು ಇಟ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ಳುತ್ತಾ ಮೆಲ್ಲನೆ ದೇಹ ಮೇಲೆತ್ತಿ ಮೇಲೆ ನೋಡುತ್ತಾ 5 ಸಾರಿ ಉಸಿರಾಟ. ಶ್ವಾಸ ಬಿಡುತ್ತಾ ಕೆಳಗೆ ಬನ್ನಿ. ಶ್ವಾಸ ತಗೊಳ್ತಾ ಕಾಲು ಚಾಚಿ. ರಿಲ್ಯಾಕ್ಸ್ ಮಾಡಿ. ಕಾಲು ದೂರ ಬಿಡಿ, ಕೈಗಳ ಗಲ್ಲದಡಿಯಲ್ಲಿ. ಮೇಲ್ಮುಖವಾಗಿ ಮಲಗಿ. ಕಾಲಿ ಕಡಕಿ, ತಲೆ ಕಡಕಿ. ಉತ್ತಿತ ಪಾದಾಸನ. ಕಾಲುಗಳು ಜೋಡಿಸಿ, ಕೈಗಳು ಸೊಂಟದ ಪಕ್ಕದಲ್ಲಿಡಿ. ಅಂಗೈ ಕವಚಿಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಒಟ್ಟಿಗೆ ಮೇಲೆತ್ತಿ 45 ಡಿಗ್ರಿ. ಐದು ಸಾರಿ ಉಸಿರಾಟ ಆದ ನಂತರ ಶ್ವಾಸ ಬಿಡುತ್ತಾ ಕಾಲುಗಳಿಗೆ ಕೈಯಲ್ಲಿ ಇರಲಿ. ಸೇತುಬಂಧಾಸನ. ಶ್ವಾಸ ಬಿಡುತ್ತಾ ಎರಡೂ ಕಾಲುಗಳನ್ನು ಮಡಚಿ ಶ್ವಾಸ ತೆಗೆದುಕೊಳ್ಳುತ್ತಾ ಮೆಲ್ಲನೆ ಸೊಂಟ ಮೇಲೆತ್ತಿ 5 ಸಾರಿ ಉಸಿರಾಟ ಮಾಡಿ. ಶ್ವಾಸ ಬಿಡುತ್ತಾ ಕೆಳಗೆ ಬನ್ನಿ. ಶ್ವಾಸ ತೆಗೆದುಕೊಳ್ಳುತ್ತಾ ಕಾಲುಗಳು ಚಾಚಿ
ಕಾಲುಗಳನ್ನು ಅಗಾಳವಾಗಿಡಿ, 2 ಫೀಟ್ ಡಿಸ್ಟೆನ್ಸ್. ಬಲದ ಕೈ ಹೊಟ್ಟೆಯ ಮೇಲಿಡಿ, ಎಡದ ಕೈಯನ್ನು ಚೆಸ್ಟಿನ ಮೇಲಿಡಿ. ಶವಾಸನ ಫಸ್ಟ್. ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸಿ. ಕೈಗಳ ಕೆಳಗಿಡಿ, ಕಾಲುಗಳನ್ನು ಜೋಡಿಸಿ, ಬಲಬದಿಗೆ ತಿರುಗಿ ಎದ್ದೇಳಿ. ಪ್ರಾಣಾಯಾಮ. ಕಾಲು ಚಾಚಿ, ಕೈಗಳ ಸೊಂಟದ ಪಕ್ಕದಲ್ಲಿಡಿ. 3 ಸಾರಿ ಉಸಿರಾಟ ಮಾಡಿ. ಸ್ವಸ್ತಿಕಾಸನ. ಶ್ವಾಸ ಬಿಡುತ್ತಾ ಎಡಕಾಲು ಮಡಚಿ, ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಬಲಕಾಲು ಮಡಚಿ, ಎರಡೂ ಕೈಯಲ್ಲಿ ಚಿನ್ಮುದ್ರೆ ಮಾಡಿ. ಉಜ್ಜಾಯಿ ಪ್ರಾಣಾಯಾಮ. ಗಂಟಲಿನ ಭಾಗದಲ್ಲಿ ಗಮನ ಬಿಡುತ್ತಾ ಉಸಿರಾಟದ ಶಬ್ದ ಗಮನಿಸ್ತಾ ನಿಧಾನ ಶ್ವಾಸ ತಗೊಳ್ಳಿ. ನಿಧಾನ ಶ್ವಾಸ ಬಿಡಿ. ಮನಸ್ಸಿನಲ್ಲಿ ಲೆಕ್ಕ ಮಾಡುತ್ತಾ 10 ಸಾರಿ ಉಸಿರಾಟ ಮಾಡಿ. ಗಮನ ಪೂರ್ತಿ ಉಸಿರಾಟದ ಶಬ್ದದ ಮೇಲಿಡಿ. ಪೂರ್ಣ ಪ್ರಮಾಣದ ಶ್ವಾಸ ತಗೊಂಡು ನಿಧಾನವಾಗಿ ಶ್ವಾಸ ಬಿಡಬೇಕು. ಇಪ್ಪತ್ತ ಸಾರಿ ತನಕ ಈ ಅಭ್ಯಾಸವನ್ನು ಮುಂದುವರಿಸಬಹುದು. 21 ಸುತ್ತು ಉಸಿರಾಟ. ಈಗ ಅನುಲೋಮ ವಿಲೋಮ ಪ್ರಾಣಾಯಾಮ. ಬಲದ ಕೈಯ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡಿಚಿ ನಾಸಿಕಾ ಮುದ್ರೆಯನ್ನು ಮಾಡಿ ಅಥವಾ ಮೃಗಿ ಮುದ್ರೆ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಹೆಬ್ಬೆರಳಿಂದ ಬಲಮೂಗು ಬಂದ್ ಮಾಡಿ. ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡದ ಮೂಗಿಂದ ನಿಧಾನ ಶ್ವಾಸ ತಗೊಳ್ಳಿ. ಎಡ ಮೂಗು ಬಂದ್ ಮಾಡಿ, ಬಲ ಮೂಗಿಂದ ಶ್ವಾಸ ಬಿಡಿ. ಪುನಃ ಬಲ ಮೂಗಿಂದ ನಿಧಾನ ಶ್ವಾಸ ತಗೊಳ್ಳಿ. ಎಡದ ಮೂಗಿಂದ ಶ್ವಾಸ ಬಿಡಿ. 1 ರೌಂಡ್ ಆಯಿತು. 21 ರೌಂಡ್ ಕಂಪ್ಲೀಟ್ ಮಾಡಬೇಕು. ಎಡ ಮೂಗಿಂದ ಶ್ವಾಸ ತಗೊಳ್ಳಿ. ಬಲ ಮೂಗಿಂದ ಶ್ವಾಸ ಬಿಡಿ. ಬಲ ಮೂಗಿಂದ ಶ್ವಾಸ ತಗೊಳ್ಳಿ. ಎಡ ಮೂಗಿಂದ ಶ್ವಾಸ ಬಿಡಿ. 2 ರೌಂಡ್ ಆಯಿತು. ಎಡ ಮೂಗಿಂದ ಶ್ವಾಸ ತಗೊಳ್ಳಿ. ಬಲ ಮೂಗಿಂದ ಶ್ವಾಸ ಬಿಡಿ. ಬಲ ಮೂಗಿಂದ ಶ್ವಾಸ ತಗೊಳ್ಳಿ. ಎಡ ಮೂಗಿಂದ ಶ್ವಾಸ ಬಿಡಿ. 3 ರೌಂಡ್ ಆಯಿತು.
ಎಡಮೂಗಿಂದ ತಗೊಳ್ಳಿ, ಬಲಮೂಗಿಂದ ಶ್ವಾಸ ಬಿಡಿ. ಬಲಮೂಗಿಂದ ಶ್ವಾಸ ತಗೊಳ್ಳಿ, ಎಡಮೂಗಿಂದ ಬಿಡಿ. 4. ಇನ್ನೊಂದು ರೌಂಡ್. ಎಡಮೂಗಿಂದ ಶ್ವಾಸ ತಗೊಳ್ಳಿ, ಬಲಮೂಗಿಂದ ಶ್ವಾಸ ಬಿಡಿ. ಬಲಮೂಗಿಂದ ಶ್ವಾಸ ತಗೊಳ್ಳಿ, ಎಡಮೂಗಿಂದ ಶ್ವಾಸ ಬಿಡುತ್ತಾ ಅಭ್ಯಾಸ ಕೊನೆಗೊಳಿಸಿ. ಇದೇ ರೀತಿ 21 ರೌಂಡ್ ಮಾಡ್ಬೋದು. ಈಗ ಬಲದ ಕೈಯನ್ನು ಕೆಳಗೆ ತನ್ನಿ, ಎರಡೂ ಕೈಗಳಲ್ಲಿಯೂ ಚಿನ್ಮುದ್ರೆ ಮಾಡಿ ಉಸಿರಾಟ ಗಮನಿಸಿ. ಶವಾಸನ. ಶ್ವಾಸ ತಗೊಳ್ತಾ ಬಲಕಾಲು ಚಾಚಿ ಶ್ವಾಸ ಬಿಡಿ. ಶ್ವಾಸ ತಗೊಳ್ತಾ ಎಡಕಾಲು ಚಾಚಿ ಮಲಗಿದ್ದಕ್ಕೆ. ಕಾಲುಗಳು ದೂರ ಬಿಡಿ, ಅಂಗೈಗಳು ಮೇಲ್ಮುಖವಾಗಿಡಿ, ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸಿ. ದೇಹದ ಭಾರವನ್ನು ಸಮಾನಾಂತರವಾಗಿ ಹರಡಿ ನೆಲದ ಮೇಲೆ ಆರಾಮವಾಗಿ ಮಲಗಿದ್ದೀನಿ ಅನ್ನೋದನ್ನು ಮನವರಿಕೆ ಮಾಡಿ. ದೇಹದ ಒಂದೊಂದೇ ಭಾಗವನ್ನು ವಿಶ್ರಾಂತಿಗೊಳಿಸಿ. ಕಾಲಿನ ಬೆರಳುಗಳು ವಿಶ್ರಾಂತಿಗೊಳಿಸಿ. ಪಾದಗಳನ್ನು ವಿಶ್ರಾಂತಿಗೊಳಿಸಿ. ಇಮ್ಮಡಿಗಳು ವಿಶ್ರಾಂತಿಗೊಳಿಸಿ. ಕಾಲಿನ ಮಣಿಗಂಟುಗಳು ವಿಶ್ರಾಂತಿಗೊಳಿಸಿ. ಮೀನಖಂಡಗಳು ವಿಶ್ರಾಂತಿಗೊಳಿಸಿ. ಮಂಡಿಗಳು ವಿಶ್ರಾಂತಿಗೊಳಿಸಿ. ತೊಡೆಗಳನ್ನು ವಿಶ್ರಾಂತಿಗೊಳಿಸಿ. ಸೊಂಟವನ್ನು ವಿಶ್ರಾಂತಿಗೊಳಿಸಿ. ನಾಭಿಯನ್ನು ವಿಶ್ರಾಂತಿಗೊಳಿಸಿ. ಕೈಯ ಬೆರಳುಗಳು ವಿಶ್ರಾಂತಿಗೊಳಿಸಿ. ಅಂಗೈಗಳು ವಿಶ್ರಾಂತಿಗೊಳಿಸಿ. ಕೈಯ ಮಣಿಗಂಟುಗಳು ವಿಶ್ರಾಂತಿಗೊಳಿಸಿ. ಮುಂಗೈ ವಿಶ್ರಾಂತಿಗೊಳಿಸಿ. ಭುಜಗಳು ವಿಶ್ರಾಂತಿಗೊಳಿಸಿ. ಹೊಟ್ಟೆಯನ್ನು ವಿಶ್ರಾಂತಿಗೊಳಿಸಿ. ಎದೆಯನ್ನು ವಿಶ್ರಾಂತಿಗೊಳಿಸಿ. ಬೆನ್ನನ್ನು ವಿಶ್ರಾಂತಿಗೊಳಿಸಿ. ಬೆನ್ನೆಲುಬನ್ನು ವಿಶ್ರಾಂತಿಗೊಳಿಸಿ. ಕುತ್ತಿಗೆಯನ್ನು ವಿಶ್ರಾಂತಿಗೊಳಿಸಿ. ಗಂಟಲನ್ನು ವಿಶ್ರಾಂತಿಗೊಳಿಸಿ. ಗಲ್ಲ, ಕೆನ್ನೆಗಳು, ತುಟಿಗಳು, ಮೂಗು, ಕಣ್ಣುಗಳು, ಕಣ್ಣಿನ ಹುಬ್ಬುಗಳು ವಿಶ್ರಾಂತಿಗೊಳಿಸಿ. ಕಿವಿಗಳು ವಿಶ್ರಾಂತಿಗೊಳಿಸಿ. ಹಣೆಯನ್ನು ವಿಶ್ರಾಂತಿಗೊಳಿಸಿ. ನೆತ್ತಿಯನ್ನು ವಿಶ್ರಾಂತಿಗೊಳಿಸಿ.
ದೇಹದ ಎಲ್ಲ ಭಾಗಗಳನ್ನು ವಿಶ್ರಾಂತಿಗೊಳಿಸಿದ್ದೀರಾ. ಉಸಿರಾಟವನ್ನೇ ಗಮನಿಸಿ. ವಿಶ್ರಾಂತಿ. ಉಸಿರಾಟವನ್ನು ಗಮನಿಸಿ. ದೇಹವನ್ನು ಗಮನಿಸಿ. ನಿಧಾನವಾಗಿ ಕಾಲುಗಳು ಜೋಡಿಸಿ, ಕಣ್ಣು ಬಿಡಿ, ಕಾಲು ಜೋಡಿಸಿ, ಬಲ ಬದಿಗೆ ತಿರುಗಿ ಎದ್ದು ಕೂತ್ಕೊಳ್ಳಿ. ಕಾಲು ಚಾಚಿ, ಕೈಗಳು ಸೊಂಟದ ಪಕ್ಕದಲ್ಲಿಡಿ. ಸ್ವಸ್ತಿಕಾಸನ. ಶ್ವಾಸ ಬಿಡುತ್ತಾ ಎಡಕಾಲು ಮಡಚಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಬಲಕಾಲು ಮಡಚಿ. ಎರಡೂ ಕೈಗಳಲ್ಲಿಯೂ ಚಿನ್ಮುದ್ರೆ ಮಾಡಿ ಉಸಿರಾಟವನ್ನು ಗಮನಿಸಿ. ಪ್ರಶಾಂತವಾದ ಮನಸ್ಸಿನಲ್ಲಿ ಇಷ್ಟದೇವರನ್ನು ಸ್ಮರಿಸಿ 3 ಸಾರಿ ಓಂಕಾರವನ್ನು ಹೇಳುವ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿ ಪ್ರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಕೈಗಳ ಚಿನ್ಮುದ್ರೆ ಬಿಟ್ಟು ಅಂಗೈಗೆ ಜೋಡಿಸ್ತಾ ನಿಧಾನವಾಗಿ ಕಣ್ಣು ಬಿಡಿ. ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21ಕ್ಕೆ ವಿಶ್ವದ ಎಲ್ಲ ದೇಶಗಳಲ್ಲಿಯೂ ನಾವು ಆಚರಿಸ್ತೀವಿ. ವಿಶೇಷವಾಗಿ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಇದರ ಎರಡರ ನೆಲೆಗಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ವಿಶ್ವದ ಎಲ್ಲ ದೇಶಗಳು ಅನುಷ್ಠಾನ ಮಾಡಲಿಕ್ಕೆ ಪೂರಕವಾದಂತಹ ವಿಚಾರ. ದಿನದ ನಿತ್ಯ ಅನುಷ್ಠಾನ ಆಗಬೇಕಾದಂಥ ಯೋಗಾಭ್ಯಾಸ ವರ್ಷದ ಒಂದು ದಿವಸ ಉತ್ಸಾಹದ ರೀತಿಯಲ್ಲಿ ನಾವು ಇದನ್ನು ಆಚರಣೆ ಮಾಡ್ತೀವಿ. ಆದರೆ ಇದೊಂದು ಜೀವನದ ಭಾಗವಾಗಿ ದಿನಾಲೂ ನಾವು ಅನುಷ್ಠಾನ ಮಾಡಬೇಕು. ಈಗ ನಾವೊಂದು 20ರಿಂದ 30 ನಿಮಿಷ ಅಭ್ಯಾಸ ಮಾಡಲಿಕ್ಕೆ ಬೇಕಾದಂತಹ ಒಂದು ಮಾಡ್ಯೂಲ್ ನಾವೀಗ ಅಭ್ಯಾಸ ಮಾಡಿದ್ದೀವಿ. ಇದೇ ರೀತಿಯನ್ನು ಹೆಚ್ಚುವರಿ ಯೋಗಾಸನಗಳು, ಪ್ರಾಣಾಯಾಮಗಳು, ಧ್ಯಾನದ ಅಭ್ಯಾಸವನ್ನು ಸೇರಿಸ್ತಾ ದಿನಕ್ಕೆ 1 ಗಂಟೆ ಆದರೂ ನಮಗೋಸ್ಕರ ಮೀಸಲಿಟ್ಟು ನಿತ್ಯ ಅನುಷ್ಠಾನ ಮಾಡಿದರೆ ದೈಹಿಕವಾದ ಆರೋಗ್ಯ ಕಾಪಾಡಿಕೊಳ್ಬೋದು, ಮಾನಸಿಕವಾದಂಥ ನೆಮ್ಮದಿಯನ್ನು ಪಡ್ಕೊಳ್ಬೋದು, ಆಧ್ಯಾತ್ಮಿಕವಾದ ಅನುಭೂತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಿನಲ್ಲಿ ನಮ್ಮ ಇಡೀ ಆರೋಗ್ಯದ ನೆಲೆಯಲ್ಲಿ ನಮ್ಮ ಶಾಸ್ತ್ರೀಯವಾಗಿ ಹೇಳೋದಿದ್ರೆ ಸಮದೋಷ ಸಮದಗ್ನಿಶ್ಚ ಸಮಧಾತು ಮಲಕ್ರಿಯ
ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಇತ್ಯ ಸ್ವಸ್ಥ ಭೀಯತೆ. ಸ್ವಸ್ಥತೆ ಅಂತ ಹೇಳಿದರೆ ಕಾಯಿಲೆ ಇಲ್ಲದಿರೋದು ಮಾತ್ರ ಅಲ್ಲ, ಪ್ರಸನ್ನವಾದಂಥ ಆತ್ಮ ಇಂದ್ರಿಯ ಮನಸ್ಸನ್ನು ಹೊಂದುವಂತಹ ಒಂದು ದಿನಚರಿ ನಮ್ಮದಾಗಬೇಕಾದ್ರೆ ಅದಕ್ಕೆ ಯೋಗಾಭ್ಯಾಸ ಸಹಾಯಕ್ಕೆ ಬರ್ತದೆ. ಈ ವರ್ಷದ ಯೋಗ ದಿನಾಚರಣೆ 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನ. ವಿಶೇಷವಾಗಿ ಮಹಿಳೆಯರನ್ನು ಕೇಂದ್ರೀಕರಿಸಿ ಈ ಯೋಗ ದಿನಾಚರಣೆ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಯೋಗ ಫಾರ್ ವುಮೆನ್ಸ್ ಎಂಪವರ್ಮೆಂಟ್ ಅಂತ ಹೇಳಿದರೆ ಖಾಲಿ ಮಹಿಳೆಯರ ಉದ್ಯೋಗದ ಎಂಪವರ್ಮೆಂಟ್ ಮಾತ್ರ ಅಲ್ಲ. ಮಹಿಳೆ ಅಂತ ಹೇಳಿದರೆ ಇಡೀ ಒಂದು ಮನೆಯ ಗೃಹಲಕ್ಷ್ಮಿ ಇದ್ದಾಗೆ ಮತ್ತು ಗೃಹ ಮಂತ್ರಿ ಇದ್ದಾಗೆ. ಅವ್ರಿಗೆಲ್ಲ ರೀತಿಯ ಒತ್ತಡಗಳು ಇರ್ತದೆ. ಮನೆಯ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಮನೆಯ ಯಜಮಾನರ ಜವಾಬ್ದಾರಿ, ಒಟ್ಟೊಟ್ಟಿಗೆ ಉದ್ಯೋಗ ಮಾಡುವಂಥ ಉದ್ಯೋಗದ ವರ್ಕ್ ಪ್ಲೇಸ್ನ ಜವಾಬ್ದಾರಿ, ಅದನ್ನೆಲ್ಲವನ್ನು ನಿರ್ವಹಿಸುವಂತಹ ಒಂದು ಪವರ್ ಸಿಗಬೇಕು. ಹಾಗಿದ್ದರೆ ಎಲ್ಲವನ್ನು ನಾಜೂಕಾಗಿ ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟೊಟ್ಟಿಗೆ ಉದ್ಯೋಗದ ಆಧಾರದಲ್ಲಿಯೂ ನಾವು ಗಮನಿಸುವುದಾದರೆ ಇವತ್ತು ಫುಲ್ ಟೈಮ್ ಆಗಿಯೂ ಪಾರ್ಟ್ ಟೈಮ್ ಆಗಿಯೂ ಯೋಗವನ್ನು ಸಹ ಉದ್ಯೋಗ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಯಾಕೆಂತ ಹೇಳಿದರೆ ಇವತ್ತಿನ ದೇಶದ ಎಲ್ಲ ವ್ಯವಸ್ಥೆಯ ಮಧ್ಯದಲ್ಲೂ ಯೋಗದ ಶಿಕ್ಷಕರು, ಯೋಗದ ತರಬೇತುದಾರರು, ಯೋಗದ ಚಿಕಿತ್ಸಕರು ಬೇಕು. ಇದು ಯಾವ ಕ್ಷೇತ್ರಕ್ಕೂ ಬೇಡ ಅನ್ನೋದಿಲ್ಲ. ಅದು IT ಇಂಡಸ್ಟ್ರಿ ಆಗಿರ್ಬೋದು, ಸ್ಪೋರ್ಟ್ಸ್ ಇಂಡಸ್ಟ್ರಿ ಆಗಿರ್ಬೋದು, ಟೆಕ್ನಿಕಲ್ ವರ್ಕ್ ಮಾಡುವಂಥ ಏರಿಯಾದಲ್ಲಿ ಆಗಿರ್ಬೋದು, ಎಜುಕೇಷನ್ ಕೊಡುವಂಥ ಏರಿಯಾದಲ್ಲಿ ಆಗಿರ್ಬೋದು, ಹಾಸ್ಪಿಟಾಲಿಟಿ ಏರಿಯಾದಲ್ಲಿ ಆಗಿರ್ಬೋದು, ಟ್ರೀಟ್ಮೆಂಟ್ ಏರಿಯಾದಲ್ಲಿ ಆಗಿರ್ಬೋದು, ಎಲ್ಲ ಏರಿಯಾದಲ್ಲಿ ಇವತ್ತು ಯೋಗ ತರಬೇತುದಾರರು, ಯೋಗ ಶಿಕ್ಷಕರು, ಯೋಗ ಚಿಕಿತ್ಸಕರು ಅಗತ್ಯ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡ್ಕೊಂಡ್ರೆ ಮಹಿಳೆಯರು ಸಹ ಈ ಯೋಗವನ್ನು ಉದ್ಯೋಗವಾಗಿ ಆಯ್ಕೆ ಮಾಡಿಕೊಂಡು ಸಹ ಪೂರ್ಣಕಾಲಿಕವಾಗಿಯೂ ತೊಡಗಿಸ್ಕೊಳ್ಬೋದು, ಅಥವಾ ನಮ್ಮ ಮನೆಯ ಜವಾಬ್ದಾರಿ ಮಧ್ಯದಲ್ಲಿ ದಿನದ 1-2 ಗಂಟೆ ಯೋಗ ಶಿಕ್ಷಣ ನೀಡುವಂತಹ ರೀತಿಯಲ್ಲಿ ತೊಡಗಿಸಿಕೊಂಡು ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಪಡೆಯಲಿಕ್ಕೂ ಸಹ ಈ ವಿದ್ಯೆ ಸಹಾಯಕ್ಕೆ ಬರ್ತದೆ ಅನ್ನುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಒಂದು ವಿಶೇಷವಾದ ಎಂಪವರ್ಮೆಂಟ್ ಆಗಬೇಕು ಅನ್ನುವ ದೃಷ್ಟಿಯಿಂದ ಈ ಧ್ಯೇಯದೊಂದಿಗೆ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಇಲ್ಲಿ ಸುಮಾರು ಮಂದಿ ಮಹಿಳೆಯರು ಈಗಾಗಲೇ ಆ್ಯಕ್ಟಿವ್ ಆಗಿ ಭಾಗವಹಿಸಿದ್ದೀರಾ. ಇನ್ನಷ್ಟು ಮಹಿಳೆಯರಿಗೆ ನೀವು ಪ್ರೇರಣೆ ಆಗಿ, ಒಟ್ಟೊಟ್ಟಿಗೆ ಪುರುಷರು ಭಾಗವಹಿಸಿದವರು ನಿಮ್ಮ ಮನೆಯಲ್ಲಿರುವಂಥ ಮಹಿಳೆಯರಿಗೆ ಎನ್ಕರೇಜ್ ಮಾಡಿ, ವೈಯಕ್ತಿಕ ಆರೋಗ್ಯ ದೃಷ್ಟಿ ಒಟ್ಟೊಟ್ಟಿಗೆ ಬಾಕಿಯವರೆಲ್ಲ ಆರೋಗ್ಯದ ಪ್ರೇರಣೆಯಾಗಿ ಯೋಗದ ವಿದ್ಯೆಯನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯವನ್ನು ನಾವು ಆವಿಷ್ಕಾರ ಯೋಗದ ವತಿಯಿಂದ ಮತ್ತು ಸಂತ ಅಲೋಸಸ್ ಸ್ವಾಯತ್ತ ಕಾಲೇಜಿನ ವತಿಯಿಂದ ಆತ್ಮೀಯವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು. ನಾವು ಇಷ್ಟ ತನಕ ಗಮನಿಸಿರುವಂತಹ ಅಭ್ಯಾಸ ಅದು ಒಂದು ದಿವಸಕ್ಕೆ ಸೀಮಿತ ಆಗಬಾರದು. ಬಹುಶಃ ನಮ್ಮ ಈ ವಿಡಿಯೋದಲ್ಲಿ ಬಂದಂಥ ಎಲ್ಲ ಅಭ್ಯಾಸ ನಿತ್ಯ ಅನುಷ್ಠಾನ ಮಾಡಲಿಕ್ಕೆ ನಮಗೆ ಸಿಗಬಹುದು. ಇದನ್ನು ನಿತ್ಯ ಅನುಷ್ಠಾನ ಮಾಡ್ತಾ ಹೋದಾಗ ಇನ್ನೊಂದಷ್ಟು ಸಾಧನೆ ಮಾಡಬೇಕಂತ ಅನಿಸ್ತದೆ. ಆ ಸಾಧನೆ ಮಾಡಬೇಕಂತ ಅನಿಸುವಾಗ ನಮ್ಮ ಯೋಗ ಶಿಕ್ಷಕರನ್ನು, ಯೋಗ ತರಬೇತುದಾರರನ್ನು, ಯೋಗ ಚಿಕಿತ್ಸಕರನ್ನು ನೀವು ಸಂಪರ್ಕಿಸ್ಬೋದು, ಅಥವಾ ಹತ್ತಿರದಲ್ಲಿ ಇರುವಂಥ ಯಾರಾದರೂ ಯೋಗ ಶಿಕ್ಷಕರು, ಯೋಗ ತರಬೇತುದಾರರು ಅವರನ್ನು ಸಂಪರ್ಕಿಸಿ ನಿತ್ಯ ನಿರಂತರವಾಗಿ ಯೋಗಾಭ್ಯಾಸ ಮಾಡ್ತಾ ಸಾಧಕರಾಗಿ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.